ವಿಶ್ವವಿಖ್ಯಾತ ಕುಡ್ಲದ ಮಾರ್ನಿಮಿ ಕೈತಲ್ ಬರಲೊಂದು ಈ ಸರ್ತಿದ ದಸರಾ ಮೆರವಣಿಗೆ ಅಕ್ಟೋಬರ್ 25 ನಡಪುಂಡು. ತುಳುನಾಡದ ದೈವದ ಟ್ಯಾಬ್ಲೋ ಸ್ತಬ್ಧ ಚಿತ್ರಗ ಅವಕಾಶ ಇಜ್ಜಿ ಪಂಡದು ಶ್ರೀ ಕ್ಷೇತ್ರ ಕುದ್ರೋಳಿದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪಂತೇರು. ತುಳುನಾಡುಡುಪ್ಪುನ ದೈವದ ಬಗ್ಗೆ ಪೆರಿಯ ನಂಬಿಕೆ ಉಂಡು. ಭಕ್ತರಿನ ಈ ನಂಬಿಕೆಗೆ ಪೆಟ್ಟು ಆವಂದಿ ಲೆಕ್ಕ ಬೊಕ್ಕ ದೈವಲೆಗೆ ಅಪಮಾನ ಆಯರೆ ಬಳ್ಳಿ ಪಂಡದ ನಿಘಂಟೆ ಮಲ್ದೇರು. ಅಂಚಾದ ಮಾರ್ನವಿದ ಟ್ಯಾಬ್ಲೋಡು ಒಂದಕ್ಕೆ ಅವಕಾಶ ಇಜ್ಜಿ ಪಂಡದು ಸ್ಪಷ್ಟ ಮಲ್ದೇರು. ಈ ಸರ್ತಿದ ಮೆರವಣಿಗೆಡು ಹೂವೇ ಜಾತಿ ಧರ್ಮ ಮತಕ್ಲೆಗ್ ಅವಮಾನ ಮಲ್ಪುನಂಚಿಂದ ಟ್ಯಾಬ್ಲೆಗ್ ಅವಕಾಶ ತಿಕ್ಕದಿಜಿ. ನೋಡಿ, ಮಂಗಳೂರು ದಸರಾ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವಂಥದ್ದು ತಮಗೆಲ್ಲರಿಗೂ ತಿಳಿದಿದೆ. ಈ ಗೋಕರ್ಣನಾಥ ಕ್ಷೇತ್ರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು 1912ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಅದರ ನಂತರ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಈ ಕ್ಷೇತ್ರವನ್ನು ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಂತರ ನಮ್ಮ ನವೀಕರಣದ ರೂವಾರಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಇಲ್ಲಿ ಆರಂಭವಾಗಿರುವಂಥದ್ದು ಇವತ್ತು ವಿಶ್ವ ಪ್ರಸಿದ್ಧವಾಗಿರುವಂಥದ್ದು, ಇತಿಹಾಸ ಸೃಷ್ಟಿಸಿರುವಂಥದ್ದು ಇವತ್ತು ತಮಗೆಲ್ಲ ತಿಳಿದು ಬಂದಿದೆ. ಅದೇ ರೀತಿ ಈ ಬಾರಿಯ ದಸರಾ ಕೂಡ ಮಂಗಳೂರು ದಸರಾ 2023 ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲೇ ಜರಗಲಿಕ್ಕಿದೆ. ಇದರ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಬಹಳ ವೇಗದಲ್ಲಿ ನಡೀತಾ ಇದೆ. ಇದೇ ಬರುವ ತಾರೀಕು 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಈ ದಸರಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. 24ನೇ ತಾರೀಕಿಗೆ ಈ ಮಂಗಳೂರು ದಸರಾದ ವೈಭವಿತವಾದಂತಹ ಒಂದು ಮೆರವಣಿಗೆ ಸಂಜೆ 4 ಗಂಟೆಗೆ ಆರಂಭವಾಗಲಿಕ್ಕಿದೆ. ಈ ಬಾರಿಯ ದಸರಾದ ವಿಶೇಷ ಏನು ಅಂತ ಕೇಳಿದರೆ, ನಿಮಗೆ ಗೊತ್ತುಂಟು, ಈ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶವನ್ನು ನೀಡಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೆ ಎಲ್ಲರನ್ನೂ ದೇವರ ಮಕ್ಕಳಂತೆ ನಾವು ಕಾಣಬೇಕು ಅಂತ ಹೇಳಿ ಒಟ್ಟಿಗೆ ಕರೆದುಕೊಂಡು ಹೋಗ್ತಿದ್ದ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಇಚ್ಛೆಯಂತೆ ಈ ಬಾರಿಯೂ ಕೂಡ ಒಂದು ಸಾಮರಸ್ಯದ ದಸರಾ 2023ಕ್ಕೆ ಮಂಗಳೂರು ದಸರಾ ಒಂದು ಸಾಕ್ಷಿ ಆಗಲಿಕ್ಕಿದೆ. ಈ ಬಾರಿ ಎಲ್ಲ ಜಾತಿ ಮತ ಧರ್ಮದವರು ಈ ಒಂದು ವೈಭವಿತವಾದಂತಹ ದಸರಾದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಬಹುಶಃ ಈ ಬಾರಿ ವಿಶೇಷವಾಗಿ ಕ್ರೈಸ್ತ ಸಮಾಜದವರು, ಬೇರೆ ಬೇರೆ ಸಮಾಜದವರು ಅವರವರ ಒಂದು ಟ್ಯಾಬ್ಲೋಗಳನ್ನು ಕೂಡ ಈ ಒಂದು ನಮ್ಮ ಮಂಗಳೂರು ದಸರಾದ ವೈಭವಿತ ಮೆರವಣಿಗೆಯಲ್ಲಿ ಬರಲಿಕ್ಕಿರುವಂಥದ್ದು, ಭಾಗವಹಿಸಲಿಕ್ಕೆ ಈಗಾಗಲೇ ನಮ್ಮಲ್ಲಿ ವಿನಂತಿಸಿಕೊಂಡಿರುವುದು ಬಹಳ ಸಂತೋಷದ ವಿಚಾರ. ಅದರೊಟ್ಟಿಗೆ ನಾವು ಆಡಳಿತ ಸಮಿತಿಯಿಂದ ನಾವು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ತುಳುನಾಡ ಜಿಲ್ಲೆಯ ದೇವತೆಗಳ ಒಂದು ನಿಂದನೆ ಆಗ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿಂದ ನಾವು ಈ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಆಡಳಿತ ಸಮಿತಿ ಈ ಬಾರಿ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡಿದೆ. ಈ ಒಂದು ಮಂಗಳೂರು ದಸರಾದ ಸಂದರ್ಭದ ಮೆರವಣಿಗೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ನಮ್ಮ ದೇವರುಗಳಿಗೆ ನಿಂದನೆ ಆಗುವಂತಹ ಒಂದು ಟ್ಯಾಬ್ಲೋಗಳಿಗೆ ನಾವಿಲ್ಲಿ ಅವಕಾಶ ನೀಡ್ತಾ ಇಲ್ಲ. ನಮ್ಮ ದೈವಗಳಿದ್ದು ನಮ್ಮದೇ ಆದಂಥ ದೇವಗಳ ಕಾರ್ಣಿಕ ಇದೆ, ಇದಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಆದ್ದರಿಂದ ನಾವು ಇಂತಹ ಒಂದು ಅವಹೇಳನ ಆಗುವಂಥ ಯಾವುದಾದ್ರೂ ಟ್ಯಾಬ್ಲೋಗಳು ಅವ್ರಿಗೆ ಬಂದರೆ ನಾವು ಅವರಿಗೆ ಅನುಮತಿ ಕೊಡುವುದಿಲ್ಲ ಎಂಬುದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ. ಹಾಗೆ ಯಾವುದೇ ಜಾತಿ ಮತ ಧರ್ಮದವರ ನಿಂದನೆ ಆಗುವಂಥದ್ದು, ಯಾರಿಗಾದರೂ ಅವಹೇಳನ ಅಂತ ಆಗುವಂಥದ್ದು, ಇಂಥ ಟ್ಯಾಬ್ಲೋಗಳನ್ನು ಕೂಡ ನಾವು ಅಲ್ಲಿ ಅವಕಾಶ ಮಾಡಿಕೊಡುವುದಿಲ್ಲ. ನಂತರ ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದಲ್ಲಿ ಪ್ರತಿ ಬಾರಿ ಒಂದೊಂದು ವಿಶೇಷ ಇರುತ್ತೆ. ಈ ಬಾರಿ 15ನೇ ತಾರೀಕಿಗೆ ಸಂಜೆ 8 ಗಂಟೆಗೆ ಶ್ರೀ ಕ್ಷೇತ್ರದಿಂದ ಈ ನಮ್ಮ ಮೆರವಣಿಗೆ ಸಾಗುವಂಥ ರಸ್ತೆಯಲ್ಲಿ ಮಂಗಳೂರು ದಸರಾ ಮ್ಯಾರಥಾನ್ ಜೂಯಿಸ್ ಫಿಟ್ನೆಸ್ ಕ್ಲಬ್ನವರೊಟ್ಟಿಗೆ ನಾವು ಒಟ್ಟಿಗೆ ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ. ಇದರಲ್ಲೂ ಕೂಡ ಸಾವಿರಾರು ಮಂದಿ ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ಕೂಡ ಈ ಮಂಗಳೂರು ದಸರದೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ. ಅವರು ಕೂಡ ಈ ದೇವಸ್ಥಾನದ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಫೋಟೋಗ್ರಾಫಿ ಸ್ಪರ್ಧೆ, ದಸರಾ ಇರ್ಬೋದು, ಹುಲಿವೇಷ ಇರ್ಬೋದು, ಅದರ ಡೆಕೋರೇಷನ್ಗೆ ಸಂಬಂಧಪಟ್ಟಂತೆ 3 ಗ್ರೂಪ್ಗಳಲ್ಲಿ ಸ್ಪರ್ಧೆಗಳು ಏರ್ಪಡಿಸಿದ್ದಾರೆ. ಹಾಗೆಯೇ ಇನ್ನೊಂದು ವಿಡಿಯೋ ಕಾಂಪಿಟೇಷನ್ ಕೂಡ ಇಟ್ಕೊಂಡಿದ್ದಾರೆ. ಇದು ಎಲ್ಲ ಕಾರ್ಯಕ್ರಮಗಳು ಈ ಸಲ ಮಂಗಳೂರಿನ ದಸರಾದ ವಿಶೇಷ ಕಾರ್ಯಕ್ರಮಗಳಾಗಿ ಮೂಡಿ ಬರಲಿಕ್ಕಿದೆ. ಲಕ್ಷಾಂತರ ಮಂದಿ ಈ ಹಿಂದಿನಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಮಂಗಳೂರು ದಸರಾದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯದ ದೇಶದ ರಾಜಕಾರಣಿಗಳು ಹಾಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಬರುವಂತಹ ಭಕ್ತಾದಿಗಳಿಗೆ ಕ್ಷೇತ್ರಾಡಳಿತ ಸಮಿತಿಯಿಂದ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದೇವೆ.